ನಮಸ್ಕಾರ ವೀಕ್ಷಕರೇ. ನಮಗೆಲ್ಲ ಸುಂದರವಾಗಿ ಕಾಣಬೇಕು ಅಂತ ಆಸೆ ಇರ್ತದೆ. ಅದರಲ್ಲೂ ಭಾರತೀಯರು ಸೌಂದರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಮ್ಮ ಸೌಂದರ್ಯದ ಮಕ್ಕಳುಗಳಲ್ಲಿ ನೋಡೋದಿದ್ರೆ ಕೂದಲು ಬಹುಮುಖ್ಯ ಪಾತ್ರವನ್ನು ವಹಿಸುವಂಥದ್ದು. ಹಾಗಿರುವಾಗ ಆ ಕೂದಲಿಗೆ ಯಾವ ಯಾವ ರೀತಿಯ ಸ್ಟೈಲ್ ಕೊಡ್ಬೋದು ಅಂತ ನಾವು ಯೋಚಿಸ್ತಾ ಇರ್ತೇವೆ. ಆ ಸ್ಟೈಲ್ ಕೊಡೋದಕ್ಕೆ ಕೆಲವೊಂದು ಸರ್ತಿ ಕೂದಲೇ ಉದುರಿ ಹೋದರೆ ಏನಪ್ಪ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ನಾವು ಬೇಸರ ಪಡ್ಕೊಳ್ತೇವೆ. ಅದಕ್ಕೆ ಪರಿಹಾರ ಇಲ್ವಾ ಅಂತ ಕೇಳಿದರೆ ಇದೆ ಅನ್ನುವಂಥ ಒಂದು ಸಿಹಿ ಸುದ್ದಿ ಕೂಡ ಇತ್ತೀಚೆಗಿನ ದಿನಗಳಲ್ಲಿ ಕಾಣಸಿಗ್ತಾ ಇದೆ. ಈ ಬಗೆಗೆ ನಮಗೆ ಒಂದಷ್ಟು ವಿವರ ನೀಡಲು, ನಮ್ಮ ಸೌಂದರ್ಯನ ಹೆಚ್ಚಿಸೋದಕ್ಕೆ ಕೂದಲಿನ ಮುಖಾಂತರ ಹೇಗೆ ಸಾಧ್ಯ ಅಂತ ತಿಳಿಸಿಕೊಡೋದಕ್ಕೆ ನಮಗೆ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ನ MD ಡಾಕ್ಟರ್ ಮಹೇಶ್ ಮಾಲ್ವಡ್ಕರ್ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಸುಂದರವಾಗಿ ಕಾಣುವ ನಿಟ್ಟಿನಲ್ಲಿ ನಾವು ಕೂದಲಿಗೆ ಬಹುಮುಖ್ಯವಾದಂಥ ಪಾತ್ರ ನಮ್ಮಲ್ಲಿ. ಹೌದು. ಆ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಗಂಡಸರಿಗೆ ಜಾಸ್ತಿ ಅಂತ ಅಂದ್ಕೊಳ್ತೇನೆ, ಕೂದಲು ಉದುರುವಂತದ್ದನ್ನು ಕಾಣ್ತೇವೆ. ಹೆಂಗಸರಿಗೂ ಸಹ ಆಗುತ್ತೆ, ಬಟ್ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಗಂಡಸರಿಗೆ ಜಾಸ್ತಿ ಇರುತ್ತೆ. ಆದ ಕಾರಣ ಅದು ಕೆಲವೊಂದು ಅಂದ್ರೆ ಹೇಳಲಿಕ್ಕಾಗಲ್ಲ, ಯಾರಿಗೂ ಸಹ ಯಾವ ಪ್ರಾಯದಲ್ಲೂ ಸಹ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸರ್ ಹೌದು. ಈಗ ಈ ಕೂದಲು ಉದುರೋದಕ್ಕೆ ಬಹುಮುಖ್ಯವಾಗಿ ಏನ್ ಕಾರಣ, ಯಾವ ಕಾರಣಕ್ಕಾಗಿ ಉದುರುತ್ತದೆ ಅಲ್ಲ, ಒಂದು ಮುಖ್ಯ ಪ್ರಶ್ನೆ. ಒಂದು ಹೆರಿಡಿಟಿಯಿಂದ ಆಗೋ ಚಾನ್ಸಸ್ ಸಹ ಇರುತ್ತೆ. ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಅವರ ಅಜ್ಜ ಈಗ ಯಾರಿಗಾದ್ರೂ ಅವ್ರ ಅದು ಫ್ಯಾಮಿಲಿ ಹೆರಿಡಿಟರಿಯಿಂದ ಬರೋ ಚಾನ್ಸಸ್, ವಂಶ ಪರಂಪರೆಯಾಗಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಕೆಲವು ಜನ ಹೇಳ್ತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗ್ಲಿಲ್ಲ ಸರ್, ನಾನೇ ಮೊದಲವನಾಗಿದ್ದೇನೆ, ನನ್ನ ಹಿಂದೆ ಯಾರಿಗೂ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದು ಕಾರಣ ಹುಡುಕ್ತಾ ಹೋದಾಗ ಅವ್ರಿಗೆ ಒಂದು ನಿಯಮಿತವಾಗಿ ಫುಡ್ ಸಿಗ್ತಾ ಇರಲ್ಲ. ಈ ಜಂಕ್ ಫುಡ್ಸ್ ಅಂತದೆಲ್ಲ ಫುಡ್ ಜಾಸ್ತಿ ತಿಂತಾ ಇರ್ತಾರೆ. ಆಹಾರದ ಸಹ ಅದು ಹೆಚ್ಚು ಪರಿಣಾಮ ಬೀಳುತ್ತೆ. ಅದರಿಂದ ಏನ್ ಆಹಾರ ತಗೊಳ್ತೀವೋ ಆ ಆಹಾರ ತಗೊಳ್ಳುವಲ್ಲಿ ನಮ್ಗೆ ಕೂದಲು ಉದುರೋದು ಹಾಗೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಅದು ಒಂದು ಇರುತ್ತೆ. ಮತ್ತೆ ಈಗ ಈ ನಾರ್ಮಲಿ ಹೆಲ್ಮೆಟ್ ಹಾಕ್ತಾರೆ, ಆಮೇಲೆ ಜಾಸ್ತಿ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ, ಕೆಲವು ಜನರಿಗೆ ಜಿಮ್ ಮಾಡ್ತಾ ಇರುತ್ತೆ. ಅದು ಕಾರಣದಿಂದ ಸಹ ಹೇರ್ ಫಾಲ್, ಈಗ ಈ ವಾಟರ್ ಚೇಂಜ್ ಆಗ್ತಾ ಇರುತ್ತೆ, ಅಂದ್ರೆ ಹಾರ್ಡ್ ವಾಟರ್ ಯೂಸ್ ಮಾಡೋದು, ಅಂದ್ರೆ ಕೆಲವೊಂದು ಅದರಿಂದ ಸಹ ಇಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪರ್ಟಿಕ್ಯುಲರ್ ಇದೆ ಅಂತ ಹೇಳಲಿಕ್ಕೆ ಅಂದ್ರೆ ಅವರು ಫಸ್ಟ್ ನಮ್ಮಲ್ಲಿ ಬಂದಾಗ ಮಾತ್ರ ಗೊತ್ತಾಗುತ್ತೆ, ಡೀಟೇಲ್ಸ್ ತಗೊಂಡಾಗ ಅವ್ರ ಪ್ರಾಬ್ಲಮ್ಸ್ ಹೇಗೆ ಉದುರ್ತಾ ಇದೆ, ಯಾವಾಗಿಂದ ಉದುರ್ತಾ ಇದೆ, ಹೇಗೆ ಉದುರಿದೆ. ಕೆಲವೊಂದ್ಸರಿ ಈಗೆಲ್ಲ ಶಾಂಪೂಸ್ ಬಂದಿದ್ದಾವೆ, ನಾನಾ ಟೈಪ್ ಶಾಂಪೂಸ್, ಬೇರೆ ಬೇರೆ ಕಂಪ್ನಿ ಎಲ್ಲನೂ ಟ್ರೈ ಮಾಡೋದು, ಯಾವ್ದು ಹೇಗಾಗ್ತದೆ ಅಂತ ಹೇಳಿ. ಹಾಗೆ ಅದರಲ್ಲಿ ಕೆಲವೊಂದು ಕೆಮಿಕಲ್ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ಅದು ಮೇನ್ ರೀಸನ್ ಇರ್ಬೋದು. ಮತ್ತೆ ನೀವು ಹೆಲ್ಮೆಟ್ ಧರಿಸಿ ಕೂದಲು ಅದೇ ಯಾಕೆ ಸರ್? ಅಂದ್ರೆ ಉಪ್ಪು ಬೆವರು ಜಾಸ್ತಿ ಬರುತ್ತಲ್ಲ, ಬೆವರು ಜಾಸ್ತಿ ಬಂದಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವಾಗ್ಲೂ ಸಹ ಗಾಳಿಗೆ ಅದು ಓಪನ್ ಆಗಿ ಇರೋದೇ ಇಲ್ಲ. ಯಾವಾಗ ಹೆಲ್ಮೆಟ್ ಫುಲ್ ಕವರ್ ಆಗಿ ಹೋಗ್ತಾ ಇರ್ತಾರೆ, ಅಂದ್ರೆ ಇದು ಹೆಲ್ಮೆಟ್ ಅಂದ್ರೆ ನೀವು ಒಂದು ಅರ್ಧ ಗಂಟೆ 1 hour ಅಲ್ಲಿ ಆಗೋ ಚಾನ್ಸಸ್ ಇಲ್ಲ. ಅಂದ್ರೆ ಬೆಳಿಗ್ಗಿಂದ ಸಂಜೆವರೆಗೆ ಮಾರ್ಕೆಟಿಂಗ್ ಕೆಲಸ ಮಾಡ್ತಿರ್ತಾರೆ, ಕೆಲವು ಜನ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ತಾರೆ, ಯಾವಾಗ್ಲೂ ಹೆಲ್ಮೆಟ್ ಹಾಕಿ ದೂರ ಹೋಗ್ತಾ ಇರ್ತಾರೆ ಡೈಲಿ. ಅಂತವ್ರಿಗೆ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕೆಲವೊಂದ್ ಸರ್ತಿ ಕೆಲಸದ ಒತ್ತಡ, ನಾವೇನ್ ಟೆನ್ಷನ್ ತಗೊಳ್ತೇವೆ, ಆ ನೆಲೆಯಲ್ಲಿ ಕೂಡ ಕೂದಲು ಹೌದು ಆ ನೆಲೆಯಿಂದನೂ ಸಹ ಆಗುತ್ತೆ. ಬಟ್ ಕೆಲಸದ ಒತ್ತಡ ಕಡಿಮೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಯೋಗ ಇಂಥದೆಲ್ಲ ಮಾಡ್ಕೋಬೇಕು. ಅದು ಅವ್ರು ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ಏನೋ ವೇ ಸಿಗಲ್ಲ. ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಒಂದು ಸೂಕ್ತ ಸಲಹೆ ತಗೋಬೇಕು, ಆಗ ನಿಮಗೆ ಅದು ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ. ಈಗ ಉದಾಹರಣೆಗೆ ಕೆಲವೊಂದ್ ಸರ್ತಿ ಈ ನಮ್ಮ ನೆತ್ತಿಯಲ್ಲಷ್ಟೇ ಕೂದಲು ಉದುರೋದು ಇರ್ತದೆ. ಈ ಸಂದರ್ಭ ನಾವೀಗ ಕೂದಲು ರಿಪ್ಲೇಸ್ಮೆಂಟ್ ನಾವು ಅಂತ ಏನು ಹೇಳ್ತೀವೋ, ಜೋಡಣೆ ಮಾಡುವಂತದ್ದು, ಆ ಸಂದರ್ಭದಲ್ಲಿ ಈಗ ಎಲ್ಲ ಕೂದಲನ್ನು ತೆಗೆದು ಈಗ ಬೋಲ್ಡ್ ಮಾಡಿಸಿ ಆ ಮುಖಾಂತರ ಕೂದಲು ಬರುತ್ತಾ ಅಂತ ಹೀಗೆ ಅಂದ್ರೆ ಕೆಲವು ಜನ ಬಂದು ಹೇಳ್ತಾರೆ, ಬ್ಲೇಡ್ ತಾಗಿದ್ರೆ ಅದು ಸಂಬಂಧ ಇಲ್ಲ ಮೇಡಮ್. ಯಾಕಂದ್ರೆ ಅದು ಒಳಗಡೆಯಿಂದ ಆಗುವಂತ ಕ್ರಿಯೆ. ಅದು ಅಂದ್ರೆ ಹೇರ್ ಫಾಲ್ ಯಾವಾಗ್ಲೂ ಸಹ ನಮ್ಮ ಬಾಡಿಯಲ್ಲಿ ವಿಟಮಿನ್ಸ್ ಡೆಫಿಷಿಯನ್ಸಿ ಇದ್ದಾಗ ಮಾತ್ರ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದು ನಿಮಗೆ ಕರೆಕ್ಟಾಗಿ ಸರಿಯಾಗಿ ನಿಮ್ಗೆ ಪೌಷ್ಟಿಕಾಂಶ ಸಿಗ್ತಾ ಇಲ್ಲ ನಮ್ಮ ಕೂದಲಿಗೆ ಅಂತ ಹೇಳಿದಾಗ ಅದು ಮೇಲೆಯಿಂದ ಏನು ಸಹ ವ್ಯತ್ಯಾಸ ಕಾಣ್ಲಿಕ್ಕಿಲ್ಲ, ಅದು ನಾರ್ಮಲ್ ಆಗಿ ಉದುರ್ತಾ ಇರುತ್ತೆ. ಅದೇ ನೀವು ಬೋಲ್ಡ್ ಮಾಡಿ ನೀವು ಹೇಗೆ ಮಾಡಿದ್ರು ಸಹ ಅದು ಆಗೋದಿಲ್ಲ. ಒಂದು ಏನಾದ್ರು ಇನ್ಫೆಕ್ಷನ್ ಆಗಿ ಉದುರ್ಬೋದು, ಏನಾದ್ರು ಈಗ ನೋಡಿ ಕೆಮಿಕಲ್, ಈಗ ಯಾವ್ದು ಜಾಸ್ತಿ ಶಾಂಪೂ ಹಾಕೋದ್ರಿಂದ ಆಮೇಲೆ ಇದರಿಂದ ಉದುರುತ್ತೆ. ಬಟ್ ಕೂದಲು ಬೋಲ್ಡ್ ಮಾಡೋದ್ರಿಂದ ಹುಟ್ಟುತ್ತೆ ಅಂತ ನಾನು ನಂಬಲ್ಲ. ಅದಕ್ಕೆ ಅದು
ಶುದ್ಧ ಸುಳ್ಳು ಅನ್ಸುತ್ತೆ. ಮತ್ತೆ ನೀರು ಬದಲಾದ್ರೂ ಕೂಡ ಈಗ ನಾವು ಒಂದು ಪರಿಸರದಲ್ಲಿ ಇದ್ರೆ ಆ ನೀರು ಬಿಟ್ಟು ಈಗ ಹಳ್ಳಿಯ ಜನಗಳು ಹೆಚ್ಚಿನ ಸಂದರ್ಭದಲ್ಲಿ ಸಿಟಿಗೆ ಬಂದಾಗ ಸಿಟಿಯ ನೀರಲ್ಲಿ ಏನೋ ಒಂದು ನೀರು ಬದಲಾವಣೆಯಲ್ಲಿ ಏನಾದ್ರೂ ಕೂದಲು ಅಲ್ಲ ಅದು ಸಹ ಆಗುತ್ತೆ. ಮತ್ತೊಂದು ಸಿಟಿಯಲ್ಲಿ ಬಂದಾಗ ಅವ್ರದ್ದು ಫುಡ್ ಸಹ ಚೇಂಜ್ ಆಗುತ್ತೆ ನೋಡಿ. ಹೋಟೆಲಲ್ಲಿ ಜಾಸ್ತಿ ಊಟ ಮಾಡ್ತಾರೆ, ಹೋಟೆಲಲ್ಲಿ ಊಟ ಹೇಗಿರುತ್ತೆ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಮನೆಯಲ್ಲಿ ನಾವು ಮಾಡಿದಾಗೆ ಆ ತರ ಪೌಷ್ಟಿಕಾಂಶ ಸ್ವಲ್ಪ ಸಿಗೋದು ಕಡಿಮೆ. ಕೆಲವೊಂದು ಹೋಟೆಲಲ್ಲಿ ಒಳ್ಳೆ ಮಾಡ್ತಾರೆ, ಕೆಲವೊಂದು ಹೋಟೆಲಲ್ಲಿ ಅದೆಲ್ಲ ಮಾಡೋದಿಲ್ಲ. ಈಗೆಲ್ಲ ಫಾಸ್ಟ್ ಫುಡ್ ಆಗಿದೆ, ಫಾಸ್ಟ್ ಆಗಿ ಇಮಿಡಿಯೇಟ್. ಆಗ ಏನಾಗುತ್ತೆ ನಿಮಗೆ ಈ ತರ ಇಫೆಕ್ಟ್ ಆಗೋ ಬೇರೆ ಇದರಿಂದ ರೀತಿಯಿಂದ ಇಫೆಕ್ಟ್ ಆಗುತ್ತೆ. ಫುಡ್ ಅಲ್ಲಿ ಮೇನ್ ಪ್ರಾಬ್ಲಮ್. ಬಟ್ ಅವ್ರು ಹೇಳ್ತಾರೆ ಇಲ್ಲ ನಾವು ಬೆಂಗಳೂರಿಗೆ ಹೋದ್ಮೇಲೆ ಸರ್ ಹೇರ್ಸ್ ಜಾಸ್ತಿ ಉದುರ್ತಾ ಇದೆ ಸರ್ ಅಂತ. ಬೆಂಗಳೂರಿಗೆ ಹೋಗಿದ್ದಂದ್ರೆ ಒಂದು ಪ್ರೆಷರ್ ಇರುತ್ತೆ, ಒತ್ತಡ, ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ನೀವು ಹೇಳಿದಾಗೆ. ಅದ್ರ ಒಟ್ಟಿಗೆ ಮತ್ತೆ ಇದು ಅಂದ್ರೆ ಸರಿಯಾಗಿ ಫುಡ್ ಸಿಗ್ತಾ ಇರಲ್ಲ ಅವ್ರಿಗೆ, ಪೌಷ್ಟಿಕಾಂಶ ಇರೋ ಫುಡ್ ಸಿಗಲ್ಲ, ಟೈಮ್ ಸಿಗಲ್ಲ ಊಟ ಮಾಡ್ಬೇಕಂದ್ರೆ. ಅದು ಏನೋ ಜಂಕ್ ಫುಡ್ ಹೊತ್ತಿಗೆ ಊಟ ಮಾಡ್ಲಿಕ್ಕೆ ಆಗಲ್ಲ, ಬೇಕರಿಗೆ ಹೋಗು ಏನೋ ತಿನ್ನೋದು, ಬ್ರೆಡ್ ಅದು ಇದು ಅಂತ ಹೀಗೆಲ್ಲ ತಗೊಳ್ಳೋದು. ಹಾಗಿರುವಾಗ ಏನಾಗುತ್ತೆ ಈ ತರ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್. ಮತ್ತೆ ಹೇರ್ ಡೈ ಎಲ್ಲ ಉಪಯೋಗ ಮಾಡೋದ್ರಿಂದ ಜೆಲ್ ನೋಡಿ ಇದು ಆಲ್ಟರ್ನೇಟಿವ್ ಏನ್ ಮಾಡ್ಲಿಕ್ಕಿಲ್ಲ, ಬೇರೆ ವೇನೇ ಇಲ್ಲ. ಯಾಕಂದ್ರೆ ಅವರು ಈಗ ವೈಟ್ ಹೇರ್ಸ್ ಆಗಿದೆ ಅಂದ್ರೆ ಹಾಕ್ಲೇಬೇಕಾಗತ್ತೆ. ಅವ್ರಿಗೆ ಗೊತ್ತಿರುತ್ತೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂತ, ಅದಕ್ಕೇನ್ ಮಾಡ್ಲಿಕ್ಕಿಲ್ಲ. ಅದರಲ್ಲಿ ಹೈ ಕೆಮಿಕಲ್ ಆಗಿ ಇರುತ್ತೆ. ಈಗ ಕೆಮಿಕಲ್ ಇಲ್ದಾನೆ ಹೇರ್ ಡೈ ಬ್ಲಾಕ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಆಗ ಸಹ ಹೇರ್ ಫಾಲ್ ಆಗುತ್ತೆ. ಮೆಹಂದಿಯಲ್ಲಿ ನಿಮಗೆ ನಾವು ಮನೆಯಲ್ಲಿ ಮಾಡಿರುವಂತ ಮೆಹಂದಿ ಇದೆಯಲ್ಲ ಸೊಪ್ಪಿನಿಂದ, ಅದರಲ್ಲಿ ಎಂತೂ ಯಾವ್ದು ಪ್ರಾಬ್ಲಮ್ ಇರಲ್ಲ. ಈಗ ನಾವು ಮಾರ್ಕೆಟ್ ಅಲ್ಲಿ ಕೆಲವೊಂದು ಮೆಹಂದಿ ಪೌಡರೇ ಬರ್ತಾ ಇದಾವೆ, ಅದರಲ್ಲಿ ಏನೋ ಕೆಮಿಕಲ್ ಮಿಕ್ಸ್ ಮಾಡಿ ಜಾಸ್ತಿ ಇದು ಆಗುವ ಹಾಗೆ ಅಂದ್ರೆ ಕಲರಿಂಗ್ ಬರುವ ಹಾಗೆ ಅದು ಬೇರೆ ಬೇರೆ ಕೆಮಿಕಲ್ ಹಾಕಿ ಯೂಸ್ ಮಾಡ್ತಾರೆ. ಬಟ್ ಅವರು ಪ್ಯೂರ್ ಅದು ಅದರಲ್ಲಿ ಯಾವ ಕೆಮಿಕಲ್ ಇಲ್ಲ ಅಂತ ಕೊಡ್ತಾರೆ. ಬಟ್ ಹಾಗಿಲ್ಲ, ಎಷ್ಟೋ ಜನರಿಗೆ ಅದರಿಂದ ರಿಯಾಕ್ಷನ್ ಆಗಿದೆ. ನಮ್ಮಲ್ಲಿ ಬಂದಿರ್ತಾರೆ ಸರ್ ನಮ್ಗೆ ಅದು ಅದರಲ್ಲಿ ಯಾವ ಕೆಮಿಕಲ್ ಅಂತ ಬರ್ದಿದ್ರು ಸಹ ನನಗೆ ರಿಯಾಕ್ಷನ್ ಆಗಿದೆ ಸರ್ ಅಂತ ಹೇಳ್ತಾರೆ ಬಂದು. ಅಲ್ಲ, ಈ ಕಲರಿಂಗ್ ಕೊಡಿಸಿದ್ರೂ ನೀವು ಹೇಳೋ ಪ್ರಕಾರ ಕೂದಲಿಗೆ ಸಾಧ್ಯತೆ 100% ಆಗುತ್ತೆ, ಅದಕ್ಕೇನು ಡೌಟೇ ಇಲ್ಲ. ಯಾಕಂದ್ರೆ ಅದು ಅಲ್ಲ, ಕಲರಿಂಗ್ ಅನ್ನೋದೇ ಒಂದು ಕೆಮಿಕಲ್. ಅದು ಈಗ ಕೆಮಿಕಲ್ ಕೆಲವು ಜನ ನೋಡಿ, ಇವನ್ ಲೇಡೀಸ್ ಬರ್ತಾರೆ ನಮ್ಮಲ್ಲಿ, ಇಷ್ಟು ತುಂಬಾ ಸಣ್ಣ ಸಣ್ಣ ಪ್ರಾಯದವ್ರು 25, 30, 35 ಏಜ್ನವ್ರು ಬರ್ತಾರೆ. ಅವ್ರಿಗೆ ಹೇರ್ ಫಾಲ್ ಆಗ್ತಾ ಇದೆ ಸರ್ ಅಂತ ಹೇಳ್ತಾರೆ. ಯಾಕೆ ಹೇರ್ ಫಾಲ್ ಆಗ್ತಾ ಇದೆ ಹೇಳಿ ಅವ್ರಿಗೆ? ಅವ್ರು ನಾನು ಹಿಸ್ಟ್ರಿ ಎಲ್ಲ ತಗೊಂಡಾಗ, ಅವ್ರ ಡೀಟೇಲ್ಸ್ ತಗೊಂಡಾಗ ಯಾವಾಗಿಂದ ಆಯ್ತು ನಿಮಗೆ ಹೇಗೆ ಆಗ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಯಾವಾಗ ನಾನು ಬ್ಯೂಟಿ ಪಾರ್ಲರ್ ಹೋಗುವಾಗ ಅವರು ಹೇಳಿದ್ರು ಸ್ಟ್ರೇಟ್ನಿಂಗ್ ಮಾಡ್ಲಿಕ್ಕೆ ಅಂತ. ಸ್ಟ್ರೇಟ್ನಿಂಗ್ ಮಾಡ್ಲಿಕ್ಕೆ ಹೋದಾಗಿಂದ ಸ್ಟಾರ್ಟ್ ಆಗಿದೆ ಸರ್ ಅಂತ ಹೇಳ್ತಾರೆ. ಐರನಿಂಗ್ ಅಂತ ಮಾಡ್ತಾರಲ್ಲ, ಐರನಿಂಗ್ ಮಾಡುವಾಗ ಅದು ತುಂಬಾ ಹೀಟ್ ಇರುತ್ತೆ ಅದರಿಂದ ಮಾಡುವಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೌದು, ಅದು ಚಾನ್ಸಸ್ ತುಂಬಾ ಕೆಲವು ಜನರಿಗೆ ನೋಡಿ, ಎಲ್ಲರಿಗೂ ಅದು ಹಾಗೆ ಆಗ್ಲಿಕ್ಕಿಲ್ಲ. ಜಾಸ್ತಿ ಹೆಣ್ಮಕ್ಳಿಗೆ ಅದು ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರುವಾಗ, ಅವ್ರದ್ದು ಪೌಷ್ಟಿಕಾಂಶ ಕಮ್ಮಿ ಇದ್ದಾಗ ಅವ್ರಿಗೆ ಬೇಗ ನಿಮಗೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ನಾವು ಹೇಗೆ ಈ ಆಧುನಿಕ ಜಗತ್ತಿಗೆ ಹೊಂದಿಕೊಳ್ಳೋದಕ್ಕೆ ಬೇಕಾದ ಹಾಗೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ತೀವೋ ಅಷ್ಟೇ ಒಂದು ಪ್ರಾಕೃತಿಕವಾಗಿ ಕೂಡ ಕಳ್ಕೊಳ್ತೀವಿ ಅನ್ನೋದು ಅಷ್ಟೇ ಸತ್ಯ. ಡೆಫಿನೆಟ್ಲಿ ಹಾಗೆಲ್ಲ ಇರುವಾಗ ಅದಕ್ಕೆ ನೀವು ಏನು ಅದಕ್ಕೆ ಮದ್ದಂತ ಇದು ಮಾಡ್ಲಿಕ್ಕಾಗಲ್ಲ. ಎಷ್ಟಾಗತ್ತೆ ಅಷ್ಟು ಅದನ್ನ ನಾವು ಪ್ರಿಕಾಷನ್ ತಗೋಬೇಕು. ಒಂದು ಹೆಲ್ದಿಯಾಗಿ ಫುಡ್ ತಗೊಳ್ಳೋದು ಅಳವಡಿಸ್ಕೋಬೇಕು. ಈಗೆಲ್ಲ ಸ್ವಲ್ಪ ಚೇಂಜಸ್ ಆಗ್ಬೇಕು ಲೈಫಲ್ಲಿ. ನಾವು ಒಂದೇ ತರ ಇರ್ಬೇಕಂದ್ರೆ ಆಗಲ್ಲ. ಯಾಕಂದ್ರೆ ಅದು ಸಹ ಇರ್ಲಿ, ಈಗ ನಿಮ್ದು ಮಾಡರ್ನೈಸೇಷನ್ ಇರಲಿ, ಮತ್ತೆ ಒಟ್ಟಿಗೆ ನಾವು ಟ್ರೆಡಿಷನಲ್ ಆಗಿ ನಾವು ಅಭ್ಯಾಸ ಬೆಳೆಸ್ಕೋಬೇಕು. ಮೊದ್ಲಿನಾಗೆ ಎಲ್ಲ ಹೇಗೆ ನಾವು ಇದು ಮಾಡ್ತೇವೆ, ಊಟ ಆಯ್ತು, ಊಟದ ಪದ್ಧತಿ ಆಯ್ತು, ಎಲ್ಲ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು. ಫಾಸ್ಟ್ ಫುಡ್ ಬಿಟ್ಟು ಒಳ್ಳೆ ಪೌಷ್ಟಿಕಾಂಶ ಇರೋದು ಊಟ ತಗೊಂಡ್ರೆ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮತ್ತೊಂದು ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಜನರಿಗೆ. ಆ ಡ್ಯಾಂಡ್ರಫ್ ಆದಾಗ ಇಮಿಡಿಯೇಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ಅವ್ರೇನ್ ಮಾಡ್ತಾರೆ, ಯಾವ್ದು ಹೋಗ್ತಾರೆ ಮೆಡಿಕಲ್ ಶಾಪಲ್ಲಿ ಹೋಗಿ ಒಂದು ಯಾವ್ದು ಮೆಡಿಸಿನ್ ತಗೊಳ್ಳೋದು, ಇದನ್ನ ಯಾವುದು ಶಾಂಪು ಹಾಕೋದು. ಆವಾಗ ಏನಾಗುತ್ತೆ ನಿಮಗೆ ಡ್ಯಾಂಡ್ರಫ್ ಜಾಸ್ತಿ ಇದಾಗ್ತಾ ಇರುತ್ತೆ. ಹೌದು, ಕೂದಲು ಉದುರೋದಕ್ಕೆ ಸಾಧ್ಯತೆಗಳಿರುತ್ತೆ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಯಾಕೆ ನಮ್ಮ ಕೂದಲು ಉದುರ್ತದೆ, ನಾವು ತಗೊಳ್ಳತಕ್ಕಂಥ ಆಹಾರದಲ್ಲಿ ಯಾವ ರೀತಿ ಪಥ್ಯ ಇರಬೇಕು, ಯಾವ ರೀತಿಯ ಆಹಾರವನ್ನು ತಗೊಳ್ಬೇಕು, ಯಾವ ರೀತಿಯ ಕಾಳಜಿಯನ್ನು ತಗೊಳ್ಬೇಕು ಅನ್ನೋ ಬಗ್ಗೆ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಇದರ MD ಆಗಿರುವ ಡಾಕ್ಟರ್ ಮಹೇಶ್ ಮಾಲ್ವಡ್ಕರ್ ಅವರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ನಮ್ಮ ಪರವಾಗಿ ಧನ್ಯವಾದ. ನಮಸ್ಕಾರ. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್.
ಆದರೆ ಹುಡುಗಿಯರಿಗೆ ನಾನು ಮದುವೆ ಆಗೋ ಹುಡುಗ ಫಿಟ್ ಆಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಲೈಫಲ್ಲಿ ಸೆಟ್ಲ್ ಆಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದು ರೇಂಜಿಗೆ ಓಕೆ ಆಗಿದ್ದೆ. ಆದರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ನಿನ್ ಫ್ಯೂಚರ್ ಗಂಡ ನೋಡಿ ಸಖತ್ತಾಗಿದ್ದಾನೆ. ನಿಮ್ ಬಗ್ಗೆ ಎಲ್ಲ ಓಕೆ, ಆದ್ರೆ ಕೂದ್ಲು ಮಾತ್ರ. ಅಯ್ಯೋ, ಇವರು ಕೂದ್ಲಿಲ್ದೆ ಏನೇನ್ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರಂತೆ ಇವ್ರ ಹತ್ರನೇ ಕೇಳುವ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ನನ್ನ ತಲೆ ಕೂದಲು ಇಲ್ಲ ಅಂತ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಒಬ್ಬನೇ ಇರುವಾಗ ಕೂಡ ಅದರ ಬಗ್ಗೆ ಚಿಂತಿಸಿದವನಲ್ಲ. ಆದರೆ ನಾನು ಮದುವೆ ಆಗಬೇಕು, ಹುಡುಗಿ ನೋಡಬೇಕು ಅಂತ ಹೋಗುವಾಗ ನನಗೆ ಈ ಕೂದಲಿಲ್ಲದ ಸಮಸ್ಯೆ ಎದುರಾಯಿತು. ಕಾರಣ ಹುಡುಗಿಯೆಲ್ಲ ಓಕೆ ಆಗ್ತಿತ್ತು, ಆದರೆ ಹುಡುಗಿಯರು ನನ್ನಲ್ಲಿ ಕೂದಲಿಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು. ಹೀಗೆ ಇದರ ಬಗ್ಗೆ ಚಿಂತೆ ಆರಂಭವಾಯಿತು. ಒಂದು ದಿವಸ ನಾನು ಟಿವಿಯಲ್ಲಿ ಒಂದು ಜಾಹೀರಾತು ನೋಡಿದೆ, ಬಿ ಮೊಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಂತ. ಅದರಲ್ಲಿ ಬರ್ತಿರೋ ನಂಬರ್ ನೋಡಿ ಅದಕ್ಕೆ ನಾನು ಕರೆ ಮಾಡಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿದಾಗ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಇದು ನೋಡಿ, ನೀವು ಬ್ಯಾಕ್ ಸೈಡ್ ಪೋರ್ಷನ್ ಬ್ಯಾಕ್ ಕೋಮಿಂಗ್ ಮಾಡಿದ್ರು ಸಹ ನಿಮಗೆ ಸಿಂಗಲ್ ಹೇರ್ಸ್ ಆಗಿ ಕಾಣಿಸುತ್ತೆ. ಕೆಲವು ಜನ ಪ್ಯಾಚಸ್ ಹಾಕ್ತಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ, ತಲೆ ಒಳಗಿಂದೇ ಬಂದಿರೋ ಥರ ಕಾಣಿಸುತ್ತೆ. ಇದು ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ತುಂಬಾ ನ್ಯಾಚುರಲ್ ಇರುತ್ತೆ. ನಿಮಗೆ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ಹೀಗೆ ಯಾವ ರೀತಿ ಇರುತ್ತೆ ಅಂತ. ಪ್ಲಾಂಟೇಶನ್ನಲ್ಲಿ ಥಿಕ್ ಸಿಂಗಲ್ ಹೇರ್ ಇರೋದ್ರಿಂದ ನ್ಯಾಚುರಲಿಟಿ ಇರಲ್ಲ. ಈ ಸಿಸ್ಟಮ್ನಲ್ಲಿ ನೀವು ಯಾವ ಸ್ಟೈಲ್ ಬೇಕಾದರೂ ಮಾಡ್ಕೋಬಹುದು. ಸೈಡ್, ಮಿಡಲ್, ಬ್ಯಾಕ್ ಕೋಮಿಂಗ್, ಈಗ ಏನ್ ಬೇಕಾದ್ರೂ ಮಾಡ್ಕೋಬಹುದು. Undetectable Ultra Custom Hair Systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಅವ್ರದ್ದು ಬಾಳ್ನೆ ಸಮಸ್ಯೆ ಇಟ್ಕೊಂಡು ತುಂಬಾ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಇವಾಗ ಹೇಗೆ ಅನಿಸ್ತಾ ಇದೆ ಗಿರೀಶ್ ಅವರೇ? ತುಂಬ ಖುಷಿ ಆಗ್ತಿದೆ ಸರ್. ತಮ್ಮಲ್ಲಿ ನನ್ನಂಥ ಸಮಸ್ಯೆ ಅನುಭವಿಸುವವರು ತುಂಬ ಜನ ಇರ್ಬೋದು, ಆದರೆ ಅದನ್ನೆಲ್ಲ ಮನಸ್ಸಲ್ಲಿಟ್ಟು ಬೇಸರ ಮಾಡಬೇಡಿ. ತಾವು ತಮ್ಮ ಸಮಸ್ಯೆಯನ್ನು ದೊಡ್ಡದೆಂದು ಭಾವಿಸದೆ ನೀವು ದಯಮಾಡಿ ನನ್ನ ಸಮಸ್ಯೆ ಪರಿಹಾರ ಆದಾಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಇವರನ್ನೊಮ್ಮೆ ಭೇಟಿ ಮಾಡಿ. 100% natural, no side effect, no surgery, Biomod hair replacement. ನಾನು ನನ್ನ ಲೈಫ್ನಲ್ಲಿ ವೆಡ್ಡಿಂಗ್ ಆಲ್ಬಮ್ ನೋಡೋ ಚಾನ್ಸೇ ಇಲ್ಲ ಅಂದ್ಕೊಂಡು ಇವಾಗ ನೋಡಿ ಫ್ರೀ ಟೈಮ್ನಲ್ಲಿ ನನ್ನ ಲೈಫ್ನ ಹ್ಯಾಪಿ ಮೂಮೆಂಟ್ಸ್ ನೋಡ್ತಿದ್ದೀನಿ, ಥ್ಯಾಂಕ್ಸ್ ಟು ಬಿಯೋಮಂಡೀಸ್ ಹೇರ್ ರಿಪ್ಲೇಸ್ಮೆಂಟ್. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಬೊಕ್ಕತೆಲಿ ಅಂತ ಹೇಳಿದರೆ ಎಲ್ಲ ಏಜ್ನವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇದೇ ಏಜ್ ಅಂತ ಹೇಳಲಿಕ್ಕಾಗಲ್ಲ. ಈಗ 18 ಏಜಿಂದ ನಿಮಗೆ 25, 30 ಏಜು, 35, 50 ಏಜ್ವರೆಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅನುವಂಶಿಕತೆಯಿಂದನೇ ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ. ನಾವು ಬೇರೆ ಬೇರೆ ರೀಸನ್ನು ಸಹ ಇರುತ್ತೆ ಅದರಲ್ಲಿ, ಬಟ್ ಮೇನ್ ರೀಸನ್ ಅಂದರೆ ಅನುವಂಶಿಕತೆಯೇ ಮೇನ್ ರೀಸನ್. ಅದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ಟರು ಸಹ ಬರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅನುವಂಶಿಕತೆಯಿಂದ ಬಾಳ್ನೆಸ್ಗೆ. ಇದು ಯಾವುದು ಸರ್ಜರಿ ಅಲ್ಲ, ನಾನ್ ಸರ್ಜಿಕಲ್ ಪ್ರೊಸೀಜರಿಂದ ನಿಮಗೆ ಈ ಚಿಕಿತ್ಸೆನ ಮಾಡ್ತೇವೆ ನಾವು. ಹೇರ್ ಫಿಕ್ಸಿಂಗ್ ಅಂತ ಹೇಳಿದರೆ ನಿಮ್ಮ ಹೇರ್ಸಿಗೆ, ನಿಮ್ಮ ಫೇಸಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಾ, ಯಾವ ಥರ ನೀವು ಬಾಚ್ಕೋತೀರಾ, ಹಿಂದೆ ಬ್ಯಾಕ್ ಕೊಂಬಿಂಗು ಮತ್ತು ಸೈಡ್ ಬಾಚಲಿಕ್ಕಿದ್ರೆ, ಫ್ರಂಟ್ ಬಾಚಲಿಕ್ಕಿದೆ, ಮತ್ತು ನೀವು ನಿಮ್ಗೆ ಯಾವ ಟೈಪ್ ಸ್ಟೈಲಿಗೆ ನಿಮ್ಗೆ ಸೂಟೇಬಲ್ ಆಗುತ್ತೆ ಅದೇ ಸ್ಟೈಲೇ ನಾವು ಸೆಟ್ ಮಾಡಿ ಕೊಡ್ತೇವೆ. ಈ ಸೆಟ್ ಮಾಡಿದ ನಂತರ ನೀವು ಯಾವ ರೀತಿಯಿಂದ ಸಹ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ನಾರ್ಮಲ್ಲಾಗಿ ನೀವು ಯಾವ ಥರ ಬೇರೆ ಹೇರ್ಸನ್ನು ಯಾವ ಥರ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ಕೋಬೋದು. ನಾರ್ಮಲ್ಲಾಗಿ ನಿಮ್ಮ ಹೇರ್ಸನ್ನು ನೀವು ಸ್ನಾನ ಮಾಡ್ತೀರಾ, ಶಾಂಪು ಹಾಕ್ತೀರಾ, ಬೈಕ್ ರೈಡ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಮೊದಲು ಯಾವುದು ಮಾಡ್ತಿರಲ್ಲ ಅದೇ ಥರನೇ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಕಲರ್ಸು ಸಹ ಈಗ ನಿಮ್ಮ ಹೇರ್ಸ್ ಕಲರ್ಸೇ ನಾವು ಹಾಕಿಕೊಡೋದು. ನಿಮ್ಮ ಯಾವ ಥರ ಹೇರ್ಸ್ ಕಲರ್ಸ್ ಇರುತ್ತಲ್ಲ ಅದೇ ಥರ ಮಾಡಿಕೊಡೋದು. ಇದರಲ್ಲಿ ನಾವು ಒಂದು ಹೊಸ ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಸಿಲಿಕಾನ್ ಹೇರ್ ಪ್ಯಾಚಸ್ ಅಂತ. ಈ ಸಿಲಿಕಾನ್ ಹೇರ್ ಪ್ಯಾಚಸ್ಸಲ್ಲಿ ಸ್ಕಿನ್ ಬೇಸ್ಡ್ ಆಗಿ ಪ್ಯಾಚ್ ಇರುತ್ತೆ. ನಿಮಗೆ ಹೊರಗಡೆಯಿಂದ ಯಾರು ಸಹ ಇದನ್ನು ಹಾಕಿದ್ದೀರಾ ಅಂತ ಯಾರು ಸಹ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ನಿಮ್ಮ ಟ್ರಾನ್ಸ್ಪರೆಂಟ್, ನಿಮ್ಮ ಸ್ಕಿನ್ ಯಾವ ಥರ ಇರುತ್ತಲ್ಲ ಅದೇ ಥರ ಮೇಲೆ ಸಹ ಕಾಣುತ್ತೆ. ಮತ್ತು ಒಂದೊಂದು ಸಿಂಗಲ್ ಹೇರ್ಸನ್ನು ಇದರಲ್ಲಿ ಫಿಲ್ ಮಾಡಿರ್ತಾರೆ. ಈ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. Undetectable Ultra Custom Hair Systems, most advanced technology, undetectable silicone based systems, regain hair within 2 hours,
non-removable pasting systems, customized ladies gents wig for chemotherapy patients. ಮತ್ತೊಂದು ಏನು ಗೊತ್ತಾ, ಕೆಲವು ಜನರಿಗೆ ಕರ್ಲಿ ಹೇರ್ಸ್ ಇರುತ್ತೆ. ಅವರು ಅನ್ಕೋತಾರೆ ಕರ್ಲಿ ಹೇರ್ಸು ಆಗೋದೇ ಇಲ್ಲ ಅನ್ಕೋತಾರೆ. ಹಾಗೇನಿಲ್ಲ, ಕರ್ಲಿ ಹೇರ್ಸ್ನವ್ರಿಗೂ ಸಹ ಕರ್ಲಿಯಾಗಿ ನಿಮ್ದು ಯಾವ ಥರ ಎಷ್ಟು ಕರ್ಲಿಯಾಗಿ ಇದು ಇರುತ್ತೆ, ಡೆನ್ಸಿಟಿ ಇರುತ್ತೆ, ಎಷ್ಟು ಕರ್ಲ್ ಆಗಿರುತ್ತಲ್ಲ ಅಷ್ಟೇ ಕರ್ಲಲ್ಲಿ ನಾವು ನಮ್ಮ ಹೇರ್ಸ್ ಪ್ಯಾಚ್ ಹಾಕಿ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗೋ ಹಾಗೆ ಮಾಡಿಕೊಡ್ತೇವೆ. ನೀವು ಆ್ಯಸ್ ಇಟ್ ಈಸ್ ನಿಮಗೆ ಮೊದಲು ಯಾವ ಥರ ಹೇರ್ಸ್ ಇತ್ತಲ್ಲ ಅದೇ ಥರ ನಿಮಗೆ ಮತ್ತೆ ಸಿಗುತ್ತೆ ನಿಮಗೆ. ನಾನೊಬ್ಬ ಲೆಕ್ಚರರ್, ಸ್ಟೂಡೆಂಟ್ಸ್ ಎಲ್ಲಿ ತಮಾಷೆ ಮಾಡೋಕ್ಕೆ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಏನಾದರೂ ಸಿಕ್ಕಿತ್ತಂದರೆ ಅಷ್ಟೇ ಕತೆ. ನಾನು ಕ್ಲಾಸ್ನಲ್ಲಿ ಸ್ಟ್ರಿಕ್ಟು, ಅದಕ್ಕೆ ಸರಿಯಾಗಿ ತಲೆ ಮೇಲೆ ಕೂದಲು ಇರಲಿಲ್ಲ. ಏನು ತಮಾಷೆ ಮಾಡ್ತಾರೆ ಅಂತೀರಾ? ಚಾಕ್ ಎಸೋದು, ರಾಕೆಟ್ ಬಿಡೋದೇನು, ಕಾರ್ಟೂನ್ ಮಾಡೋದೇನು, ಅಬ್ಬಬ್ಬಾ ಏನು ಹಿಂಸೆ. ಇಷ್ಟು ಬಾಳ್ನೆಸ್ ಆಗಿದೆ. ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಾಳ್ನೆಸ್ ಆಗಿದೆ. ನಾವು ಇಷ್ಟೇ ಮೆಜರ್ಮೆಂಟ್ ತಗೋತೀವಿ. ಫಸ್ಟ್ ಅವ್ರು ನಮ್ಮಲ್ಲಿಗೆ ಬಂದಾಗ ಅವರಿಗೆ ಇಷ್ಟು ಮೆಜರ್ಮೆಂಟ್ ತಗೊಂಡು ಈ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಹೇರ್ಸ್ ಅನ್ನ ಒಂದು ಸ್ಕಿನ್ ಬೇಸ್ಡ್ ಪ್ಯಾಚಸ್ ಇರುತ್ತೆ. ಸ್ಕಿನ್ ಬೇಸ್ಡ್ ಪ್ಯಾಚಸ್ ಅನ್ನ ನಾವು ಪೇಸ್ಟಿಂಗ್ ಮಾಡಿಕೊಂಡು ಅಂದ್ರೆ ಫಿಕ್ಸ್ ಮಾಡಿಕೊಂಡು, ಇದು ನ್ಯೂ ಟೆಕ್ನಾಲಜಿ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ಹೇಳ್ತೀವಿ ಇದಕ್ಕೆ. ನಾವು ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ಕೊಟ್ಮೇಲೆ ನೀವು ಈ ಹೇರ್ಸ್ಗೆ ಆ ಹೇರ್ಸ್ ನ ಮ್ಯಾಚ್ ಆಗೋ ತರ ಹೇರ್ ಕಟ್ ಮಾಡಿ ಸೆಟ್ ಮಾಡ್ಕೋತೀವಿ. ಅಂದ್ರೆ ನಿಮ್ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಇರ್ಬೇಕಲ್ವಾ. ಇದೇ ಸೈಜ್ ನಲ್ಲಿ, ಅಂದ್ರೆ ಇಷ್ಟು ಸೈಜ್ ಇದೆಯಲ್ಲ ಅಷ್ಟೇ ಸೈಜ್ ಅಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಇದು ನೋಡಿ ಫುಲ್ ಬಾರ್ಡ್ನೆಸ್ ಇರೋವರೆಗೆ ಕಾಣಿಸುತ್ತೆ. ಅದನ್ನ ಫುಲ್ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಇದನ್ನೆಲ್ಲ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಸೆಟ್ ಮಾಡಿದ ನಂತರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಕಾಣೋ ತರ ಮಾಡಿ ಕೊಡ್ತೇವೆ. ಮತ್ತೆ ಇವಾಗ ಫುಲ್ ಡಲ್ ಆಗಿದ್ದಾರೆ. ಹೀಗೆ ಎಂತೆಂತ ಟ್ರೀಟ್ಮೆಂಟ್ ಮಾಡಿ ಲಾಸ್ಟಿಗೆ ನಮ್ಮಲ್ಲಿಗೆ ಬಂದಿದ್ದಾರೆ. ಏನೇನ್ ಟ್ರೀಟ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಹೇಳಿ. ನಾನು ಬಿಯೋಮಾನ್ಸ್ಗೆ ಬರೋ ಮುಂಚೆ ಎಲ್ಲಾ ತರದ ಟಿವಿ ಅಂಡ್ ಪೇಪರ್ ಆಡ್ ಗಳನ್ನ ನೋಡ್ತಾ ಇದ್ದೆ. ಹ್ಯಾಕ್ ಕೂದಲು ಬರುತ್ತೆ ಅಂತ, ಅದಕ್ಕೆ ಯಾವ ತರದ ಆಯಿಲ್ ಬಳಸಬೇಕು, ಎಲ್ಲಾ ತರದ ಆಯಿಲ್, ಎಲ್ಲಾ ತರದ ಟ್ಯಾಬ್ಲೆಟ್ಸ್, ಕ್ಯಾಪ್ಸಲ್ಸ್ ಎಲ್ಲ ತಗೊಂಡೆ. ಆದ್ರೆ ಇಷ್ಟು ವರ್ಷ ನನ್ಗೇನು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಒಂದು ಕೂದಲು ಸಹ ಬರಲಿಲ್ಲ. ಮತ್ತೆ ನನಗೆ ಒಬ್ರು ನನ್ನ ಫ್ರೆಂಡ್ ಹೇಳಿದ್ಮೇಲೆ ಬಿಯೋಮಾನಿಸ್ ನಲ್ಲಿ ಮಾಡಿ ಕೊಡ್ತಾರೆ, ತಕ್ಷಣ ಹೋಗಿ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಬಂದೆ. ಈಗ ಇಲ್ಲಿ ನಮ್ಮ ಡಾಕ್ಟರ್ ಹತ್ರ ಬಂದಿದ್ದೇನೆ. ಇದು ನೋಡಿ ಇವರಿಗೆ ಇಷ್ಟು ಬಾಲ್ಡ್ನೆಸ್ ಆಗಿತ್ತು, ಇವರಿಗೆ ಈಗ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇದು ಹೇಗಿದೆ ಅಂದ್ರೆ ನಿಮ್ಮ ಹೇರ್ಸ್ಗೆ, ನಿಮ್ಮ ಹೇರ್ ಯಾವುದು ಕರ್ಲಿ ಹಾಗೆ ಹೇರ್ ಇದೆ, ಈ ಹೇರ್ಗೆ ಮತ್ತೆ ಈ ಹೇರ್ಗೆ ಮ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಈ ಸ್ಟ್ರೈಟ್ ಹೇರ್ಗೆ ಗುಂಗುರು ಕೂದಲು ಸೆಟ್ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ಅದು ಸಾಧ್ಯ ಇಲ್ಲ. ಗುಂಗುರು ಕೂದಲಿಗೆ ಗುಂಗುರು ಕೂದಲೇ ಹಾಕಬೇಕು, ಅವಾಗ ಮಾತ್ರ ಸೆಟ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಹಿಂದೆ ನೋಡಿ, ಆಮೇಲೆ ಈ ಸೈಡ್ ನೋಡಿ, ಸ್ವಲ್ಪ ಸಹ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಹೇಗ್ ಸಹ ಬಾಚ್ಕೋಬಹುದು. ಬಟ್ ಗುಂಗುರು ಕೂದಲು ಇದ್ದ ಕಾರಣ ಒಂದೇ ಸ್ಟೈಲ್ ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೀ ಆಗಿ ಇಟ್ಕೋಬಹುದು, ಎಷ್ಟು ಫ್ರೀ ಬೇಕು ಅಷ್ಟು ಫ್ರೀ ಆಗಿ ಇಟ್ಕೋಬಹುದು. ದಿವಸ ಸ್ನಾನ ಮಾಡಬಹುದು, ಶಾಂಪೂ, ಬೈಕ್ ರೈಡ್ ಮಾಡಬಹುದು, ಏನ್ ಸಹ ಮಾಡಬಹುದು. ಹೇಳಿ ಸರ್, ಹೇಗ್ ಕಾಣಿಸ್ತಾ ಇದೆ? ಚೆನ್ನಾಗಿದೆ. ಅವರು ತುಂಬಾ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಮತ್ತೆ ಎಲ್ಲ ಟ್ರೈ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಪ್ಲಾಂಟೇಶನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪಾಪ ಅವರಿಗೆ ಯಾವುದು ಸಕ್ಸಸ್ ಆಗ್ಲಿಲ್ಲ. ನಂತರ ನಮ್ಮಲ್ಲಿ ಬಿಯೋಮೊಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಲ್ಲಿ ಬಂದು ವಿಸಿಟ್ ಮಾಡಿ ಇವರಿಗೆ ಈಗ ಹೇಗೆ ಅನಿಸ್ತಾ ಇದೆ? ನಿಮ್ಗೆ ಹ್ಯಾಪಿ ಅನಿಸ್ತಾ ಇದೆಯಾ? ಹ್ಯಾಪಿ ಅನಿಸ್ತಾ ಇದೆ. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಇವಾಗ ಬರೋ ಸ್ಟೂಡೆಂಟ್ಸ್ಗೆ ತಮಾಷೆ ಮಾಡೋಕ್ಕೆ ರೀಸನ್ ಇಲ್ಲ ಬಿಡಿ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಈಗ ನಾವು ಮಾಡಿಕೊಟ್ಟಿದ್ದಾಗೆ ಅದೇ ಥರ ಬಾಚಬೇಕಂತ ಇರಲ್ಲ, ಬೇರೆ ಟೈಪಲ್ಲಿ ಬಾಚ್ಬೋದು. ಇದೇ ಇದರಲ್ಲಿ ಅಡ್ವಾಂಟೇಜ್. ಕೆಲವೊಂದು ಈಗ ಓಲ್ಡ್ ಟೈಪ್ ಸಿಸ್ಟಮಲ್ಲಿ ನಿಮಗೆ ಒಂದೇ ಟೈಪ್ ಬಾಚಲಿಕ್ಕೆ ಇರುತ್ತೆ. ಒಂದೇ ಟೈಪ್ ಬಾಚಿದ್ರೆ ಒಂದೇ ಟೈಪ್ ಬಾಚ್ತಾ ಇರಬೇಕು, ಸೈಡಲ್ಲಿ ಮತ್ತು ಇನ್ನೊಂದು ಸೈಡಲ್ಲಿ ಬಾಚ್ಲಿಕ್ಕಾಗಲ್ಲ. ಕೆಲವು ಜನಕ್ಕೆ ಚೇಂಜಸ್ ಮಾಡ್ತಾ ಇರ್ತಾರೆ ಪ್ಯಾಚಸನ್ನು. ಈಗ ಸೈಡಲ್ಲಿ ಬಾಚಬೇಕಂತಾರೆ, ಮಿಡ್ಲಲ್ಲಿ ಬಾಚಬೇಕಂತಾರೆ, ಬ್ಯಾಕ್ ಕೋಂಬಿಂಗ್ ಮಾಡಬೇಕಂತಾರೆ. ಆ ಥರದಲ್ಲಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ. ನಾವು ಹೊಸ ಇಂಟ್ರೊಡ್ಯೂಷನ್ ಮಾಡಿದ್ದೇವಲ್ಲ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ. ಈ ಸಿಸ್ಟಮಲ್ಲಿ ನೀವು ಯಾವ ಟೈಪಲ್ಲಿ ಸ್ಟೈಲು ಮಾಡ್ಬೋದು, ಯಾವ ಥರ ಸಹ ಬಾಚ್ಕೋಬೋದು. ಇದು ಇದರಲ್ಲಿ ಅಡ್ವಾಂಟೇಜ್, ಮೇನ್ ಅಡ್ವಾಂಟೇಜು. ಇದು ಎಲ್ಲಿ ನಿಮಗೆ ಈ ಥರ ಸಿಸ್ಟಮನ್ನು ಎಲ್ಲೂ ಅವರು ಇನ್ನೂವರೆಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಇದನ್ನು ಫಸ್ಟ್ ಟೈಮು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ತುಂಬ ನ್ಯಾಚುರಲಾಗಿ ಇರುತ್ತೆ ಇದರಲ್ಲಿ. ಓಲ್ಡ್ ಏಜ್ನವರು ನಮ್ಮಲ್ಲಿ ಬರ್ತಾರೆ. ಓಲ್ಡ್ ಏಜ್ನವ್ರಿಗೆ ಏನಂದರೆ ಅವರಿಗೆ ಒಂದು ಆ ಏಜಲ್ಲಿ ಅವ್ರಿಗೆ ಫುಲ್ ಬ್ಲ್ಯಾಕ್ ಆಗಲ್ಲ, ಫುಲ್ ವೈಟ್ ಮನ್ಸಾಗಲ್ಲ. ಅವ್ರಿಗೊಂದು ಮಿಕ್ಸ್ ಮಾಡಿ, ಅಂದರೆ 50% ವೈಟು 50% ಬ್ಲ್ಯಾಕು, ಆ ಥರ ಮಿಕ್ಸ್ ಮಾಡಿ ಅದನ್ನು ಪ್ಯಾಚ್ ಫಿಕ್ಸ್ ಮಾಡಿ ಕೊಡ್ತೇವೆ. ಅದು ಸಹ ಅವ್ರಿಗೆ ಸೂಟ್ ಆಗೋವಾಗೆ ಇರುತ್ತೆ, ಅವ್ರ ಏಜ್ ತಕ್ಕ ಹಾಗೆ.
ಈಗ ಕೆಲವು ಏಜ್ನವರಿಗೆ ಕೆಲವು ರೀತಿಯಿಂದ ಮಾಡಿ ಕೊಡಬೇಕಾಗತ್ತೆ. ಅವ್ರ ಏಜಲ್ಲಿ 50 ಅಬೋವ್ ಇದ್ದವರಿಗೆ ಆ ಥರ ನಾವು ಮಾಡಿಕೊಡೋ ನಮ್ಮಲ್ಲಿ ಸಿಸ್ಟಮ್ ಇದೆ. ಅವರು ಸಹ ವರಿ ಮಾಡಬೇಕಂತ ಇಲ್ಲ, ನಮ್ಮಲ್ಲಿ ಬಂದು ನೀವು ಆ ಥರ ಪ್ಯಾಚ್ ಹಾಕಿ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಆ ಪ್ಯಾಚ್. ಮಾರ್ಕೆಟಿಂಗ್ ಜಾಬ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ನಾನು ಇಂಟರ್ವ್ಯೂಗೆ ಹೋದಾಗ ಗುಡ್ ಕ್ವಾಲಿಫಿಕೇಶನ್ ಲೆವೆಲ್ ಚೆನ್ನಾಗಿದೆ, ಬಟ್ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಟ್ಯಾಲೆಂಟ್ ಜೊತೆ ಸ್ವಲ್ಪ ಲುಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಕಟ್ ಚೆನ್ನಾಗಿದೆ, ಬಟ್ ನಿಮ್ಮ ಕೂದಲು. ಕೊನೆಗೆ ನನ್ನದೇ ಆದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಏನೋ ಒಂಥರ ಜಿಗುಪ್ಸೆ. ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ಎಷ್ಟು ಬಾಲ್ಡ್ನೆಸ್ ಇದೆ, ಇಷ್ಟು ಮಾತ್ರ ಬಾಲ್ಡ್ನೆಸ್ ನಾವು ಕವರ್ ಮಾಡಿ ಕೊಡಬೇಕು. ದೊಡ್ಡದಾಗಿ ಹಾಕಿಸ್ಲಿಕ್ಕೂ ಸಹ ಇಲ್ಲ. ಈ ಹೇರ್ಸ್ಗೆ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಮಾಡಿ ಕೊಡಬೇಕಲ್ಲ, ಅದು ಅಷ್ಟೇ ಹೇರ್ಗೆ ನಾವು ಕವರ್ ಮಾಡಿ ನಿಮ್ಮ ಹೇರ್ಗೆ ಸೈಡಲ್ಲಿ ಹೇರ್, ಬ್ಯಾಕಲ್ಲಿ ಹೇರ್ ಎಲ್ಲ ಕವರ್ ಆಗೋ ಹಾಗೆ ನಾವು ಸೆಟ್ ಮಾಡಿ ಕೊಡ್ತೇವೆ. Undetectable ultra custom hair systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ, ಇವರಿಗೆ ಇದು ಇಷ್ಟು ಹೋಗಿರೋದು ಅಷ್ಟೇ ಜಾಗದಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇಷ್ಟು ನ್ಯಾಚುರಲ್ ಆಗಿದೆ. ಈವನ್ ನಿಮ್ಗೆ ಪ್ಲಾಂಟೇಶನ್ ಮಾಡಿದ್ರು ಸಹ ಈ ತರ ಫಿನಿಶಿಂಗ್ ಬರಕ್ಕೆ ಸಾಧ್ಯ ಇಲ್ಲ, ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ. ಯಾವ ತರ ಕೋಮಿಂಗ್ ಬೇಕಾದ್ರೂ ಮಾಡ್ಬೋದು. ಮಿಡ್ಲಲ್ಲಿ ಬಾಚ್ಕೊಳ್ಳಿ, ಸೈಡ್ಗೆ ಬಾಚ್ಕೊಳ್ಳಿ, ಯಾವ ತರ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ತರ ಮಾಡ್ಕೋಬಹುದು. ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಫೈನಲ್ ಟಚ್. ಇದರಲ್ಲಿ ಯಾವುದು ಕೂಡ ಆರ್ಟಿಫಿಷಿಯಲ್ ಅಂತ ಇಲ್ಲ. ಎಲ್ಲ ಒರಿಜಿನಲ್ ಹೇರ್ಸ್ ಅನ್ನ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಮಾಡೋ ಹಾಗೆ ಫಿಕ್ಸ್ ಮಾಡಿ ಕೊಟ್ಟಿರೋದು. 100% natural, no side effect, no surgery, biomod, hair replacement. Every problem has a solution. And I thank to Biomodis. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಕೆಲವು ಕಂಪ್ನಿಯಲ್ಲಿ ನಿಮಗೆ ಅವರವರ ಇದರಲ್ಲಿ ಜಾಸ್ತಿ ಬಜೆಟಲ್ಲಿ ಇಟ್ಟು ಮಾಡ್ತಾರೆ. ನಮ್ದು ಹಾಗೆಲ್ಲ, ನಮಗೆ ಎಕನಾಮಿಕಲ್. ಈಗ ಎಲ್ಲ ಜನ ಸಹ ನಮ್ಮಲ್ಲಿ ಮಾಡಿಸ್ಬೇಕು. ಪೂರ್ ಆಗಿದ್ದವರು ಮಾಡಿಸ್ಬೇಕು, ರಿಚ್ ಇದ್ದವರು ಮಾಡಿಸ್ಬೇಕು. ಎಲ್ಲರೂ ಒಂದೇ ಸಮವಾಗಿ ನಾವು ರೇಟ್ ಇದೆ ನಮ್ಮಲ್ಲಿ. ತುಂಬ ಕಮ್ಮಿಯಿಂದ ಹಿಡಿದು ಸ್ವಲ್ಪ ಹೈ ರೇಂಜಲ್ಲಿ ಸಹ ಇದೆ. ಅವ್ರದ್ದೊಂದು ಅವ್ರಿಗೆ ನಮಗೆ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ ಇದರಲ್ಲಿ. ನಿಮ್ಮ ಫೇಸ್ಗೆ ಸೂಟ್ ಆಗುವ ಹಾಗೆ ಸ್ಟೈಲ್ ಮಾಡಿ ಕೊಡೋದು, ಮತ್ತು ಆ ಹೇರ್ ಕ್ವಾಲಿಟಿ, ಆಮೇಲೆ ಹೇರ್ ಪ್ಯಾಚಸ್ ಇದೆಯಲ್ಲ ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಹೊರಗಡೆಯಿಂದ ಯಾರೂ ಸಹ ಗೊತ್ತಾಗಲ್ಲ. ಈಗ ಕೆಲವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನೋಡಿರ್ಬೇಕು, ಅವ್ರು ಮಾಡಿದ್ದಾರೆ, ಅವ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡಿಸಿದ್ದು ಇದಕ್ಕೆ ನೀವು ನೀವೇ ಕಂಪೇರ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಎಷ್ಟು ನ್ಯಾಚುರಲಿಟಿ ಇದೆ ನಮ್ಮ ಬ್ಯೂಮೋಂಡ್ಸ್ ಹೇರ್ ಫಿಕ್ಸಿಂಗಲ್ಲಿ ಮಾಡಿಸಿದವರು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅದು 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಹುಡುಗಿಯರು ಸಹ ಮಾಡ್ಬೋದು, ಇದೇ ಥರನೇ ಮಾಡ್ಬೋದು. ಬಟ್ ಹುಡುಗಿಯರಿಗೆ ಏನಾಗುತ್ತೆ ಅಂದರೆ ಉದ್ದ ಹೇರ್ಸ್ ಬೇಕಾಗುತ್ತೆ, ಇವ್ರಿಗೆ ಸ್ವಲ್ಪ ಗಿಡ್ಡ ಹೇರ್ಸ್ ಇರುತ್ತೆ. ಇವ್ರದ್ದೇ ಒಂದು ಇದೇ ಸಿಸ್ಟಮನ್ನು ನಾವು ಉದ್ದ ಹೇರ್ಸ್ ಆಗಿ ಮಾಡಿಕೊಡ್ತೇವೆ. ಅವರು ಸಹ ನಿಮಗೆ ಇದೇ ಥರನೇ ಹೇಗೆ ಬೇಕು ಹಾಗೆ ಮಿಡ್ಲ್ ಪಾರ್ಟಿಷನ್ನು, ಇಲ್ಲಾಂದರೆ ಬಾಪ್ ಕಟ್ಟಾಗಿ ಅವ್ರಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಲ್ಲ ಅದೇ ಟೈಪಲ್ಲಿ ಸ್ಟೈಲ್ ಮಾಡಿಕೊಡ್ತೇವೆ. ಕೆಲವು ಜನಕ್ಕೆ ಹಿಂದೆ ಮಾತ್ರ ಬಾಲ್ಡ್ ಆಗಿರುತ್ತೆ, ಕೆಲವು ಲೇಡೀಸ್ಗೆ ಮಿಡ್ಲಲ್ಲಿ ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಇರುವಾಗ ಆ ಪೋರ್ಷನ್ ಮಾತ್ರ, ಆ ಜಾಗದಲ್ಲಿ ಆ ಪೋರ್ಷನ್ ಮಾತ್ರ ನಾವು ಈ ಪ್ಯಾಚನ್ನು ಇಟ್ಟು ಫಿಕ್ಸ್ ಮಾಡಿ ಕೊಟ್ಟರೆ ನಿಮಗೆ ಹೊರಗಡೆಯಿಂದ ಯಾರಿಗೂ ಸಹ ಗೊತ್ತಾಗದಾಗೆ ಇರುತ್ತೆ. ನೀವು ಬಾಚ್ಬೋದು, ಸ್ನಾನ ಅವರು ಸಹ ಹೇಗೆ ಅವ್ರದ್ದು ನಾರ್ಮಲ್ ಹೇಗೆ ಯೂಸ್ ಮಾಡ್ತಿದ್ರಲ್ಲ ಅವರು ಒರಿಜಿನಲ್ ಹೇರ್ಸನ್ನು ಅದೇ ಥರ ಯೂಸ್ ಮಾಡ್ಕೋಬೋದು. ಯಾವುದು ಇದರಲ್ಲಿಯೂ ಸಹ ಯಾವುದು ಅಡ್ಡ ಪರಿಣಾಮ ಇಲ್ಲ, ಯಾವುದೂ ಇಲ್ಲ. ಮೊದಲು ನನ್ನ ಕೂದಲು ಉದುರ್ತಿತ್ತು, ಬಿಳಿ ಇತ್ತು, ಸ್ಪ್ಲಿಟ್ ಎಂಡ್ಸ್ ಇತ್ತು, ಹೇರ್ ಫಾಲ್ ಜಾಸ್ತಿ ಇತ್ತು, ಕೂದಲು ಉದುರಿ ಹೋಗಿ ಸ್ಕ್ರಾಪ್ ಕಾಣ್ತಾ ಇತ್ತು. ಆದ್ರೆ ಈಗ ನಾನು ಫ್ರೆಂಡ್ಸ್ ಜೊತೆ ಧೈರ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. Undetectable ultra custom hair systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತು ಇದರಲ್ಲಿ ನಿಮಗೆ ಯಾವ ಅಡ್ಡ ಪರಿಣಾಮ ಸಹ ಇಲ್ಲ, ಯಾವುದು ಚಿಕ್ಕಿದ್ದು. ಈಗ ನಿಮ್ಮ ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಈಗ ಏನಾದರೂ ಹೇಳಿದ್ರೆ ಯಾರಾದರೂ ಬರುತ್ತೆ ಅಂತ ಅನ್ಕೋತಾರೆ. ಅದು ಯಾವುದೂ ಆಗಲ್ಲ. ಒಂದು ಸರಿ ಮಾಡಿದರೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ನಮ್ಮ ಎಲ್ಲ ಬ್ಯೂಮೋಂಡ್ಸ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟ್ರಲ್ಲಿ ರೀಸನೇಬಲ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್ ನಾವು ಕೊಡ್ತೇವೆ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. Biomond Hair Replacement, SL Wilcon, number 1A, 3rd floor, Bendurwell, Mangalore. Call 95917 99455.